ರಾಜ್ಯದ ಕಾಂಗ್ರೆಸ್ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವುದು ಖಂಡನೀಯ. ಸರ್ಕಾರದ ಈ ನಿರ್ಧಾರಕ್ಕೆ ಎಲ್ಲಾ ಕಡೆ ವಿರೋಧ ವ್ಯಕ್ತವಾಗುತ್ತಿದೆ. ವಿಶ್ವ ಹಿಂದೂ ಪರಿಷತ್ ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸುತ್ತದೆ. ಶಾಲಾ ಕಾಲೇಜುಗಳಲ್ಲಿ ಪಾವಿತ್ರ್ಯತೆ ಕಾಪಾಡಬೇಕಾದ ಸರ್ಕಾರ ಹಿಜಾಬ್ಗೆ ಅವಕಾಶ ಕೊಟ್ಟು ಮತಾಂಧತೆಗೆ ಬೆಂಬಲ ಕೊಟ್ಟಂತೆ ಕಾಣುತ್ತಿದೆ. ಇದು ಓಲೈಕೆ ರಾಜಕಾರಣ. ಈ ಹಿಜಾಬ್ ಪ್ರೇಮಿ ಸರ್ಕಾರದ ವಿರುದ್ಧ ಯುವ ಜನರು, ವಿದ್ಯಾರ್ಥಿಗಳು ಬೀದಿಗಿಳಿಯಬೇಕು. ಹಾಗೆ ಪ್ರತಿಭಟನೆ ನಡೆಸುವವರಿಗೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಸಂಘಟನೆಗಳು ಬೆಂಬಲಿಸುತ್ತವೆ. ಕೇಸರಿ ಶಾಲು ಹಾಕಿಕೊಂಡು ಬರುತ್ತೇವೆ ಎನ್ನುವವರಿಗೂ ನಾವು ಬೆಂಬಲ ಕೊಡುತ್ತೇವೆ ಎಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಈ ಹಿಂದೆ ಹಿಜಾಬ್ ವಿವಾದದ ಸಂದರ್ಭ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಘಟನೆ ನಡೆದಿರಲಿಲ್ಲ. ಈಗ ಯಾವುದೇ ಸಂಘಟನೆಯವರು ಎಲ್ಲರೂ ಹಿಜಾಬ್ ಹಾಕಿಕೊಂಡು ಶಾಲೆಗೆ ಬನ್ನಿ ಎಂದು ಯಾರಾದರೂ ಪ್ರಚೋದನೆ ನೀಡಿ ಶಾಂತಿ ಕೆಡಿಸುವ ಯತ್ನ ನಡೆಸಿದರೆ ಅದರ ವಿರುದ್ಧ ನಾವು ಬೀದಿಗಿಳಿಯುತ್ತೇವೆ. ಅವತ್ತಿನ ದಿನ ಏನು ಮಾಡಬೇಕೆಂದು ಅವಾಗ ತೀರ್ಮಾನಿಸುತ್ತೇವೆ ಎಂದು ತಿಳಿಸಿದರು. ಸರ್ಕಾರ ಏನು ಹಿಜಾಬ್ಗೆ ಅವಕಾಶ ಕೊಟ್ಟಿರುವುದನ್ನು ಕರ್ನಾಟಕದಲ್ಲಿ ಇವತ್ತು ಎಲ್ಲ ಕಡೆ ಅದಕ್ಕೆ ವಿರೋಧ ವ್ಯಕ್ತವಾಗಿದೆ. ವಿಶ್ವ ಹಿಂದೂ ಪರಿಷತ್ ಕೂಡ ನಾವು ಬಹಳ ಕಟುವಾಗಿ ಅದನ್ನು ವಿರೋಧಿಸ್ತೀವಿ ಮತ್ತು ವಿರೋಧವನ್ನು ಮಾಡ್ತೀವಿ. ಶಾಲಾ ಕಾಲೇಜುಗಳಲ್ಲಿ ಒಂದು ಪಾವಿತ್ರ್ಯತೆಯನ್ನು ಕಾಪಾಡುವಂತಹ ಸರ್ಕಾರ ಇವತ್ತು ಹಿಜಾಬ್ಗೆ ಅವಕಾಶ ಕೊಟ್ಟು ಮತಾಂಧತೆಗೆ ಬೆಂಬಲ ಕೊಡ್ತಾ ಇದೆ ಎಂಬಂತಹ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ. ಹಾಗಾಗಿ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದೊಂದು ಓಲೈಕೆ ರಾಜಕಾರಣದ ನೀತಿ. ಅದಕ್ಕೋಸ್ಕರ ಏನು ಇವತ್ತಿನ ಹಿಜಾಬ್ ಪ್ರೇಮಿ ಸರ್ಕಾರ ಏನಿದೆ ಇದರ ವಿರುದ್ಧ ಯುವ ಜನತೆ, ವಿದ್ಯಾರ್ಥಿಗಳು ಬೀದಿಗಳಿವೆ. ನೀವು ಮಾಡ್ತಿರೋದು ಸರಿಯಲ್ಲ, ನಾವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಎಂಬುದನ್ನು ಇವತ್ತು ಯುವ ಜನತೆ ಸ್ಪಷ್ಟವಾಗಿ ಇದನ್ನು ವಿರೋಧಿಸಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾರು ಯುವ ಶಕ್ತಿ ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಅಥವಾ ಎಲ್ಲಾ ಸಂಘಟನೆಗಳು ಕೂಡ ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ನಾವು ಇವತ್ತು ಕೊಡ್ಲಿಕ್ಕಿದೆ. ಸಾಕಷ್ಟು ಜನ ಇವತ್ತು ಶಾಲಾ ಕಾಲೇಜಿಗೆ ನಾವು ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ, ನಾಡ್ದು ಪ್ರಾರಂಭ ಆಗ್ಬೇಕಂದ್ರೆ ಹೇಳ್ತಾ ಇದೆ. ಅದಕ್ಕೆಲ್ಲದಕ್ಕೆ ಒಂದು ಬೆಂಬಲ ಇದೆ. ಇನ್ನು ತಮ್ಗೆಲ್ಲರಿಗೆ ಗೊತ್ತಿರ್ಬೋದು, ಕರ್ನಾಟಕದ ಬೇರೆ ಎಲ್ಲ ಕಡೆ ಈ ವಿವಾದ ಆದಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿಯ ಯಾವುದು ಘಟನೆ ಆಗಿರಲಿಲ್ಲ ಅವತ್ತಿನ ಸಂದರ್ಭ. ಅದಕ್ಕೋಸ್ಕರ ಯಾರಾದರೂ ಇದಕ್ಕೆ ಪ್ರಚೋದನೆ ಕೊಡುವಂಥದ್ದು ಅಥವಾ ಪ್ರೇರಣೆ ಕೊಟ್ಟು ಎಲ್ಲರೂ ಹಿಜಾಬ್ ಹಾಕೊಂಡು ಶಾಲೆಗೆ ಬನ್ನಿ ಅಥವಾ ಇನ್ನೊಂದು ಯಾವುದನ್ನು ಹೇಳ್ಕೊಂಡು ಆ ರೀತಿ ಶಾಂತಿ ಕೆಡಿಸುವಂತ ಯಾರಾದರೂ ಸಂಘಟನೆಯವರು ಮಾಡಿದ್ರೆ ನಾವು ಅದರ ವಿರುದ್ಧ ನಾವು ರಸ್ತೆಗೆ ಇಳಿತೀವಿ.